ಬ್ರೌನಿ ಪಾಯಿಂಟ್ ಸಂಸ್ಥೆಯ 5ನೆಯ ಶಾಖೆ ಮಂಗಳೂರಿನ ವೆಲೆನ್ಸಿಯಾದ ಶಾಲೋಮ್ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿದೆ. ನೂತನ 5ನೇ ಶಾಖೆಗೆ ಸೈಂಟ್ ಆಂಟೋನಿ ಆಶ್ರಮದ ನಿರ್ದೇಶಕರಾದ ಫಾದರ್ ಜೆ.ಬಿ. ಕ್ರಾಸ್ತ ಮತ್ತು ದೈಜಿವರ್ಲ್ಡ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ವಾಲ್ಟರ್ ನಂದಳಿಕೆ ಮತ್ತು ಗಣ್ಯರು ಸೇರಿ ರಿಬ್ಬನ್ ಅನ್ನು ಕತ್ತರಿಸಿ ದೀಪವನ್ನು ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಈ ವೇಳೆ ಸೈಂಟ್ ಆಂಟೋನಿ ಆಶ್ರಮದ ನಿರ್ದೇಶಕರಾದ ಫಾದರ್ ಜೆ.ಬಿ. ಕ್ರಾಸ್ತ ನೂತನ ಶಾಖೆಗೆ ಶುಭವನ್ನು ಹಾರೈಸಿದರು. ಬಳಿಕ ದೈಜಿವರ್ಲ್ಡ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಅವರು ಮಾತನಾಡಿ, ಬ್ರೌನಿ ಪಾಯಿಂಟ್ ಕಳೆದ 1 ವರ್ಷಗಳ ಅವಧಿಯಲ್ಲಿ 5ನೇ ಶಾಖೆಯತ್ತ ತನ್ನ ಹೆಜ್ಜೆಯನ್ನ ಇಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಇನ್ನಷ್ಟು ಶಾಖೆಯನ್ನ ತೆರೆಯುವಂತಾಗಲಿ ಮತ್ತು ಯುವ ಉದ್ಯಮಿಗಳು ಮುಂದೆ ಬರುವಂತಾಗಲಿ ಅಂತ ಶುಭವನ್ನ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಬ್ರೌನಿ ಪಾಯಿಂಟ್ ವೆಲೆನ್ಸಿಯಾ ಶಾಖೆಯ ಮುಖ್ಯಸ್ಥರಾದ ಗಣೇಶ್ ಶೆಟ್ಟಿ, ಗಗನ್ ಶೆಟ್ಟಿ, ಬ್ರೌನಿ ಪಾಯಿಂಟ್ ಫ್ರಾಂಚೈಸಿ ಮುಖ್ಯಸ್ಥರಾದ ನಿತ್ಯಾನಂದ ಶೆಟ್ಟಿ, ಬ್ರೌನಿ ಪಾಯಿಂಟ್ ಮುಖ್ಯಸ್ಥರಾದ ಆಕಾಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನು ಉದ್ಘಾಟನಾ ಆಫರ್ ಆಗಿ ಬ್ರೌನಿ ಪಾಯಿಂಟ್ ವೆಲೆನ್ಸಿಯಾ ಶಾಪ್ನಲ್ಲಿ ನಿಮಗೆ ನವೆಂಬರ್ 8ನೇ ತಾರೀಕಿನ ತನಕ ನೀವು ಯಾವುದೇ ಪೇಸ್ಟ್ರೀಸ್ ಖರೀದಿ ಮಾಡಿದ್ರೂ ಕೂಡ 1 ಕೊಂಡರೆ 1 ಉಚಿತ ಆಫರನ್ನು ಕೊಡ್ತಾ ಇದ್ದಾರೆ. ಇದು ನವೆಂಬರ್ 8ನೇ ತಾರೀಕಿನ ತನಕ ಇರುತ್ತೆ, ಇನಾಗ್ರಲ್ ಆಫರ್ ಆಗಿ. ಅದರ ಜೊತೆಗೆ ವೆಲೆನ್ಸಿಯಾ ಪರಿಸರದ 3 ಕಿಲೋಮೀಟರ್ ವ್ಯಾಪ್ತಿಗೆ ಉಚಿತ ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ. ಈ ಬಿಲ್ಡಿಂಗ್ನಲ್ಲಿ ಕೆಲವು ತಿಂಗಳ ಹಿಂದೆ ಯಾರಿಗೆ ಕೊಡುವುದು ಅಂತ ಹೇಳಿ ಒಂದು ನಮ್ಮಲ್ಲಿ ಒಂದು ಪ್ರಶ್ನೆ ಇತ್ತು. ಹಾಗೂ ಇರುವಾಗ ನಮ್ಮ ಆಕಾಶ್ನವರು ಬಂದು ಕೇಳಿದಾಗ ನಾವು ಅವರಿಗೆ ಆಯ್ತಂತ ಹೇಳಿದ್ದೆ. ಆದಷ್ಟು ಬೇಗ ಇದರ ಕೆಲಸ ಸಂಪೂರ್ಣ ಮಾಡಿದ್ದಾರೆ ಅವರು. ಇವತ್ತು ಈ ಸುಂದರವಾದ ಒಂದು ಬ್ರೌನಿ ಪಾಯಿಂಟ್ನಲ್ಲಿ ಒಳ್ಳೆಯ ಕೇಕ್ಗಳು ಇಟ್ಟದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭ ಅವರಿಗೆ ನಾನು ಶುಭಾಶಯವನ್ನು ಕೋರುತ್ತೇನೆ. ಕೇಕ್ ಸ್ವೀಟ್ ಜನರ ಬಾಯಲ್ಲಿ ತುಂಬ ಸಿಹಿಯನ್ನು ತರುತ್ತದೆ. ಅದೇ ಥರ ಈ ಪರಿಸರದಲ್ಲಿ ಈ ಒಂದು ಶಾಪ್ ಎಲ್ಲರಲ್ಲಿ ಒಂದು ಸಿಹಿ ಭಾವನೆಯನ್ನು ತರಲಿ. ಈ ದೀಪಾವಳಿ ಸಂದರ್ಭ ಹೇಗೆ ದೀಪವು ಬೆಳಗಿ ನಮ್ಮೆಲ್ಲರನ್ನು ಈ ದೀಪವು ಸ್ಫೂರ್ತಿ ಕೊಡುತ್ತದೆ.
ನಮಗೆ ಪ್ರೇರಣೆ ಕೊಡ್ತದೋ ಹಾಗೆ ಈ ಒಂದು ಶಾಪ್ನಲ್ಲಿ ಬರುವವರಿಗೆಲ್ಲರಿಗೂ ಅದೇ ಪ್ರೇರಣೆ, ಅದೇ ಸ್ಫೂರ್ತಿ ಭಗವಂತನು ಕೊಡಲಿ. ಹಾಗೂ ಇಲ್ಲಿ ಒಳ್ಳೆಯ ವ್ಯವಹಾರ, ಒಳ್ಳೆಯ ಬಿಸ್ನೆಸ್ ಕೂಡ ನಡೆಯಲಿ, ಜನರ ಸಹಕಾರ ಇವರಿಗೆ ಸಿಗಲಿ. ಇಲ್ಲಿ ಬಂದು ಹೋಗುವವರಿಗೆಲ್ಲರಿಗೂ ದೇವರು ಅವರನ್ನು ಆಶೀರ್ವದಿಸಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸೀನಿಯರ್ ಸಿಟಿಸನ್ಸ್ ಒಂಜಿ ತೂಪಿನಂಚಿನ ಪುಣ್ಯದ ಕೆಲಸ ಮಲ್ಪುನ ಇನ್ಚಾರ್ಜ್ ಮಲ್ತೊಂದುಲ್ಲೆರ್ ಆರ್ನ ಕೈಟ್ ಈ ಒಂಜಿ ಶಾಪ್ ನಮ್ಮ ಬ್ರೌನಿ ಪಾಯಿಂಟ್ಸ್ ಓಪನ್ ಆನ್ಕೊಂಡ ಖಂಡಿತವಾದ ನಮ್ಮ ಮಾತೆರೆ ಕ್ಲೈಟ್ ಒಂಜಿ ಆಶೀರ್ವಾದ ಉಂಟು. ಬೊಕ್ಕ ಈ ಸರೌಂಡಿಂಗ್ ಆರ್ನ ಬಗ್ಗೆ ಮಾತ ಜನಕ್ಲ ಗೊತ್ತುಂಟು ಪಂಡ ಜಾಸ್ತಿ ಈ ಬಿಲ್ಡಿಂಗ್ ಅಂಚೆನೆ ಎನ್ನ ಮಸ್ತ್ ಜನ ತುರ್ತದ ಕೊಲುಲ್ಲೆ ಬಿದ್ದಿಟ್ಟು ಅಂಚೆ ಎಡ್ಡೆ ಜಾಗಡ್ ಒಂಜಿ ಬ್ರೌನಿ ಪಾಯಿಂಟ್ ಬರ್ತದ ಇನಿ ಸ್ಟಾರ್ಟ್ ಆಗ್ತದೆ. ಆದ್ರೆ ಚೇತನ್ ಪಟೇಲ್ ಕಾ ಐನ್ ಶಾಪ್ ಒಂದು 4ನೇ ಶಾಪ್ ಯಾನ್ ಪ್ರತಿ ಒಂಜಿ ಶಾಪ್ ಬರೋದಿಲ್ಲ, ಒಂಜಿ ಶಾಪ್ ಮಿಸ್ ಆಗ್ತದೆ. ಆಕಾಶ್ ಅಲ್ಪದ ಒಂಜಿ ಶಾಪ್ ಮಿಸ್ ಆಗ್ತದೆ. ಐದು ಬೊಕ್ಕ ಈಗಲೇ ಗೊತ್ತು ಪರೆ ಕಾವೂರುಡು ಯಾನ್ ಸುರುತ್ತ ಶಾಪ್ ಹೋನಾಗ ಒಂಜಿ ಪಾತ್ರ ಮಾಡುತ್ತಿದ್ದೆ. ತುಂಬದ ಒಂಜಿ ವರ್ಷದಲ್ಲ ಒಂಜಿ ತಿನ್ನ ಅಡ್ಡ ಔಟ್ ಮಾಡುದು. ಈ ಜನ ಬಂದು ಒಂಜಿ ತಿನ್ನ 5 ಮಂದಿ ಬಾರಿ ಫಾಸ್ಟ್ ಅಂಚ ಕಂಗ್ರಾಚುಲೇಷನ್ಸ್. ఒక గగన్ ಇದು ಬಿಸ್ನೆಸ್ ಇರೋದು ಬಿಡುತ್ತೆ ಅಂಡ್ ಜವನೇ ರಿಚ್ ಅದು ನಮ್ಮ ಕುಡ್ಲಾಡು ಬಿಸ್ನೆಸ್ ಸುರ್ಮಲ್ಪುನು ఒక ಬಿಸ್ನೆಸ್ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತೀನಿ. ಇದು ಎಟ್ಟೆ ವಿಷಯ ದಯಮಾಡಿ ನೆಕ್ಸ್ಟ್ ಜನರೇಷನ್ ಅಂಡ್ ನಮ್ಮ ಬಾರಿ ಸ್ಟ್ರಾಂಗ್ ಇಲ್ಲ ಇಂಕುಲ್ಲ ಅವೇನು ಇಂಕಲ್ಲ ಪೇರೆಂಟ್ಸ್ ಹೆಂಚಿನ ಬಂದೇರು ಅವೇನು ನಮ್ಮ ಎದುರು ಪತ್ತೊಬ್ಬ ಈ ಬಿಸ್ನೆಸ್ ಇಂಟ್ರೆಸ್ಟ್ ಹೆಂಚಿನ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಇದ್ರ ಮತ್ತೆ ಕೋಪಿನ ಮಾಡ್ತೀನಿ ಧೈರ್ಯ ಈ ಜವನೇರಿಗೆ ಬರ್ತೀನಿ ಅಚ್ಚ ಮಕ್ಕಳಿಗೆ ಜೋರು ತಾಟಿ ಕೊಟ್ಟಲೆ. ಆಕಾಶ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಈ ಅವಕಾಶ ಕೊಡ್ಬೇಕು. ನಾನು 1 ವರ್ಷದಲ್ಲಿ ರಟ್ಟ ಆಮೂಡ್ ಮಾಡ್ತೀನಿ ನಾನು ಏತ್ ಮಾಡ್ತೀನಿ ಇಂತ ಡಬಲ್ ಮಾಡ್ಬೋರಿ ಅಂಚ ಮಾತೆರೆಗ್ಲ ಎಡ್ಡೆ ಔಟ್ ಎಡ್ಡೆ ಸೇವನ್ ಎಡ್ಡೆ ಕಡೆ ಮಾತೆರೆಗ್ಲ ದೀಪಾವಳಿ ಪರ್ವದ ಶುಭಾಶಯ. ಚೇತನ್ ಪಂಡಲ್ ಕೈನಿ ಎಡ್ಡೆ ದಿನ ಅಂತ ಎಡ್ಡೆ ಕಲಿಗೇಡು ಒಂದು ಓಪನ್ ಆಗ್ತದೆ. ಅಂಚೆ ಸ್ವಲ್ಪ ಎಡ್ಡೆ ಸಕ್ಸಸ್ ಆಪು ಬಂದಿನ ಒಂದು ಭರವಸೆ ಉಂಟು. ಅಂಚನೆ ಆಗುದು ಎಡ್ಡೆ ಮನಸ್ಸು ಶುರುವಾತಿನ ಈ ಒಂದು ಔಟ್ಲೆಟ್ ಎಡ್ಡೆ ಎದುರು ಹೋಗಿ.